ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಉಡುಪಿದ ಕರಂಬಳ್ಳಿ ಕ್ಷೇತ್ರೊಡೆ ಬ್ರಹ್ಮಕಲಶೋತ್ಸವ ರಂಗಪೂಜೋತ್ಸವ ಬ್ರಹ್ಮಕಲಶೋತ್ಸವ ರಂಗಪೂಜೋತ್ಸವ. ಉಡುಪಿ ಕರಂಬಳ್ಳಿಯ ಶ್ರೀ ವೆಂಕಟರಮಣ ದೇವಸ್ಥಾನ 700 ವರ್ಷ ಇತಿಹಾಸ ಹೊಂದಿರುವ ಕ್ಷೇತ್ರವಾಗಿದೆ. ಈ ಪ್ರದೇಶ ಮೊದಲು ರಾಜರ ಆಡಳಿತಕ್ಕೆ ಒಳಪಟ್ಟಿತ್ತು. ಆ ರಾಜರ ಆಸ್ಥಾನದಲ್ಲಿ ಒಬ್ಬ ಋಷಿ ಮುನಿ ಶ್ರೀನಿವಾಸ ದೇವರ ಭಕ್ತನಾಗಿದ್ದ. ಕರಂಬಳ್ಳಿ ಸ್ವಾಮಿ ಶ್ರೀ ವೆಂಕಟರಮಣಗೆ ನಮ್ಮ ಕ್ಷೇತ್ರದೊಡೆಯಗೆ ಬ್ರಹ್ಮಕಲಶೋತ್ಸವ ರಂಗಪೂಜೋತ್ಸವ ಬ್ರಹ್ಮಕಲಶೋತ್ಸವ ರಂಗಪೂಜೋತ್ಸವ. ಬಲಣ್ಣ ಬಲೆ ಮಾತ ಸ್ವಾಮಿನ ಜೋಕುಲು ಮಾತ ಕರಾವಳಿ ತಿರುಮಲೇಶನು ಸುಗಿತ ನಲಿಪುಗಾರನ ಮಹಿಮೆ ಸಾರುಗ ಮಾತ ಒಟ್ಟು ಸೇರುಗ. ನಿತ್ಯ ಶ್ರೀನಿವಾಸನನ್ನ ನೋಡಬೇಕು, ಪೂಜೆ ಪುನಸ್ಕಾರ ಮಾಡಬೇಕೆಂಬ ಸಂಕಲ್ಪದಿಂದ ಕರಂಬಳ್ಳಿ ಎಂಬ ಊರಿನಲ್ಲಿ ಶ್ರೀದೇವಿ ಭೂದೇವಿ ಸಹಿತವಾದ ವೆಂಕಟರಮಣ ದೇವರನ್ನ ಪ್ರತಿಷ್ಠಾಪಿಸಿದರು. ಜಾತಿ ಕುಲ ಮತ ಧರ್ಮ ಭೇದ ಇಜ್ಜಿಯರಿಗ ಭಕ್ತರ ಗೌಜಿ ಉಂಡು ಅರನ ಸೇವೆಗ. ಜಾತಿ ಕುಲ ಮತ ಧರ್ಮ ಭೇದ ಇಜ್ಜಿಯರೆಗ ಭಕ್ತರೇ ಗೌಜಿ ಉಂಡು ಅರನ ಸೇವೆಗ. ಬಲೆ ಅರನ ಸೇವೆಗ ಬಲೆಯೇ ಅರನ ಸೇವೆಗ. ಬ್ರಹ್ಮಾಂಡದ ಕೋಟಿ ಜೀವರಾಶಿಗ ಅರನ ಆಶೀರ್ವಾದ ಮಾತ ಕಾಲಗೋ. 700 ವರ್ಷ ಇತಿಹಾಸವಿರುವ ಶಿಲಾ ಶಾಸನವನ್ನ ನಾವು ಈ ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ. ಬ್ರಹ್ಮಾಂಡದ ಕೋಟಿ ಜೀವರಾಶಿಗ ಅರನ ಆಶೀರ್ವಾದ ಮಾತ ಕಾಲಗು. ಇಪ್ಪುಂಡು ಮಾತ ಕಾಲಗೋ ಭಕ್ತರೇ ಅರನ ಸೇವೆಗ. ಬ್ರಹ್ಮಕಲಶೋತ್ಸವ ರಂಗಪೂಜೋತ್ಸವ ಬ್ರಹ್ಮಕಲಶೋತ್ಸವ ರಂಗಪೂಜೋತ್ಸವ ಕರಂಬಳ್ಳಿ ಸ್ವಾಮಿ ಶ್ರೀ ವೆಂಕಟರಮಣಗೆ. ಅದಮಾರು ಮಠದ ಆಡಳಿತಕ್ಕೆ ಒಳಪಟ್ಟ ಈ ಕ್ಷೇತ್ರ ಇಂದು ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವುದನ್ನ ಕಾಣಬಹುದು. ಭಜನೆ ಯಕ್ಷಗಾನ ಕಲಕಲಾವೂರು ಈ ಕಲಟ್ ನಮ ಸ್ವಾಮಿಗೆ ಪುದರುಂಡು ಜೋರು. ಭಜನೆ ಯಕ್ಷಗಾನ ಕಲಕಲಾವೂರು ಈ ಕಲೆಟ ನಮ ಸ್ವಾಮಿಗ ಪುದರುಂಡು ಜೋರೋ. ಕಂಬದ ಆಂಜನೇಯ ಈ ಸ್ವಾಮಿ ಒಟ್ಟುಡು ಗಣಪತಿ ಈಶ್ವರ ಮೆರೆನ ಮುಟ್ಟೊಡು. ಕಂಬದ ಆಂಜನೇಯ ಈ ಸ್ವಾಮಿ ಒಟ್ಟುಡೋ ಗಣಪತಿ ಈಶ್ವರ ಮೆರೆನ ಮೊಟ್ಟಡೋ. ಮೆರೆನ ಮುಟ್ಟೊಡು ಪೂಮಾಲ ಕಟ್ಟುಡು. ಬ್ರಹ್ಮಕಲಶೋತ್ಸವ ರಂಗಪೂಜೋತ್ಸವ ಬ್ರಹ್ಮಕಲಶೋತ್ಸವ ರಂಗಪೂಜೋತ್ಸವ ಕರಂಬಳ್ಳಿ ಸ್ವಾಮಿ ಶ್ರೀ ವೆಂಕಟರಮಣಗೆ. ಕಳೆದ 75 ವರ್ಷಗಳಿಂದ ಊರಿನ ಗ್ರಾಮಸ್ಥರು, ಸ್ಥಳೀಯ ರಾಜಕೀಯ ನಾಯಕರು ಸೇರಿ ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುತ್ತಿರೋದನ್ನ ನೋಡಬಹುದಾಗಿದೆ. ಚಂಡೆ ವಾದ್ಯ ತಾಳ ಮೇಳದ ಸುರಟೆ ಅರೆನು ಕೊಂಡಾಡುವೆರು ಬಾರಿ ಗರ್ದಡೆ. ಚಂಡೆ ವಾದ್ಯ ತಾಳ ಮೇಳದ ಸ್ವರಟೆ ಅರೆನು ಕೊಂಡಾಡುವೆರ ಬಾರಿ ಗರ್ದಡೆ. ಮಲ್ತಿನ ಮಾತ ಪಾಪ ಕರ್ಮ ಮಾಜುಂಡು ಆಪದ್ ಬಾಂಧವ ಈ ಸ್ವಾಮಿ ದರ್ಶನಡು. ನಮ ಜನ್ಮ ಪಾವನ ಏ ಒಂಜೇ ಶಬ್ದುಡೋ ಅವುಯ ಶ್ರೀ ವೆಂಕಟರಮಣ ನಾಮಡೋ. ಶ್ರೀ ವೆಂಕಟೇಶ್ವರ ನಾಮನೆ ಈಶ್ವರ ನಾಮನೆ. ಈ ಕ್ಷೇತ್ರದ ಪ್ರಧಾನ ಅರ್ಚಕರಲ್ಲಿ ಒಬ್ಬರಾದ ನವೀನ್ ಐತಾಳ್ ಕ್ಷೇತ್ರದ ಬಗ್ಗೆ ಈ ರೀತಿ ಹೇಳ್ತಾರೆ. ಈ ಒಂದು ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನ ಸರಿಸುಮಾರು 700 ವರ್ಷದ ಇತಿಹಾಸ ಇರುವಂತಹ ಒಂದು ಕ್ಷೇತ್ರವಾಗಿದೆ.
ಇಲ್ಲಿ ಒಬ್ಬ ರಾಜನ ಆಶ್ರಯದಲ್ಲಿ ಒಬ್ಬ ಋಷಿಮುನಿ ಆ ಶ್ರೀನಿವಾಸನ ಭಕ್ತನಾಗಿದ್ದರಿಂದ ಅವನು ನಿತ್ಯ ಆ ಶ್ರೀನಿವಾಸನನ್ನು ನೋಡಬೇಕು ಹೇಳುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಕರಂಬಳ್ಳಿ ಊರಿನಲ್ಲಿ ಶ್ರೀದೇವಿ ಭೂದೇವಿ ಸಹಿತವಾದಂತಹ ವೆಂಕಟರಮಣ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದ ಹೇಳುವಂತಹ ಇತಿಹಾಸ ಇದೆ. ಇದು ನಂತರ ರಾಜಾಶ್ರಯವನ್ನು ಪಡ್ಕೊಂಡು ದೊಡ್ಡ ಒಂದು ಕ್ಷೇತ್ರವಾಗಿ ಬೆಳೆದಿರುತ್ತದೆ. ನಂತರ ಅದಮಾರು ಮಠದ ಒಂದು ಆಡಳಿತಕ್ಕೆ ಸುಪರ್ದಿಗೆ ಒಳಪಟ್ಟು ಈ ಕ್ಷೇತ್ರವು ಬಹಳಷ್ಟು ಅಭಿವೃದ್ಧಿ ಹೊಂದಿರುತ್ತದೆ. ನಂತರದ ಇತ್ತೀಚಿನ ಒಂದು 75 ವರ್ಷಗಳಿಂದ ಈ ಆಡಳಿತ ಮಂಡಳಿ ಊರಿನವರು ಗ್ರಾಮಸ್ಥರೆಲ್ಲ ಸೇರಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಕಳೆದ ಒಂದು 20 ವರ್ಷದಿಂದ ಇಲ್ಲಿನ ಒಂದು ರಾಜಕೀಯ ಮುತ್ಸದ್ದಿಗಳಂತಹ VS ಆಚಾರ್ಯ ಮತ್ತು ರಘುಪತಿ ಭಟ್ರು ಈ ಕ್ಷೇತ್ರಕ್ಕೆ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಕ್ಷೇತ್ರವನ್ನು ತುಂಬ ಅಭಿವೃದ್ಧಿಪಡಿಸಿರುತ್ತಾರೆ. ಕರ್ನಾಟಕ ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ಈ ಕ್ಷೇತ್ರಕ್ಕೆ ಸಿಕ್ಕಿದೆ. ಹಾಗೆ ಗ್ರಾಮಸ್ಥರು ಪರವೂರಿನ ಎಲ್ಲ ದಾನಿಗಳ ಸಹಾಯದಿಂದ ಈ ಕ್ಷೇತ್ರವನ್ನು ಶಿಲಾಮಯವಾಗಿ ಕಳೆದ ಒಂದು 20 ವರ್ಷಗಳಿಂದ ತ್ರಿಕಾಲ ಪೂಜೆ ಹಾಗೆ ಉತ್ಸವ ದೀಪೋತ್ಸವಗಳನ್ನು ಭಜನಾ ಮಂಗಲೋತ್ಸವಗಳನ್ನೆಲ್ಲ ನಡೆಸಿಕೊಂಡು ಈ ಕ್ಷೇತ್ರವು ಮುನ್ನಡೆಯುತ್ತಿದೆ. ಹಾಗೆ ಇಲ್ಲಿನ ವಿಶೇಷ ಹೇಳಿದರೆ ಈ ಕ್ಷೇತ್ರದಲ್ಲಿ ಹೂವಿನ ಪೂಜೆ, ರಂಗಪೂಜೆ ಇತ್ಯಾದಿ, ನವಕ ಪ್ರದಾನ, ಸಮಾರಾಧನೆ ಇತ್ಯಾದಿಗಳೆಲ್ಲ ಈ ಕ್ಷೇತ್ರದಲ್ಲಿ ವಿಶೇಷವಾಗಿರುತ್ತದೆ. ಹಾಗೆ ಈ ಕ್ಷೇತ್ರದಲ್ಲಿ ಅಲಂಕಾರ ಪ್ರಿಯ ಹೇಳುವ ರೀತಿಯಲ್ಲಿ ಶ್ರೀನಿವಾಸನಿಗೆ ವಿಶೇಷ ಅಲಂಕಾರಗಳಿಂದ ಇಲ್ಲಿ ನಿತ್ಯ ಪೂಜಿಸಲ್ಪಡುತ್ತಾನೆ. ಹಾಗೆ ಈ ಕ್ಷೇತ್ರದಲ್ಲಿ ಹರಕೆ ಹೇಳಿದವರು ಸಂತಾನ ಭಾಗ್ಯಕ್ಕಾಗಲಿ, ಕಲ್ಯಾಣಕ್ಕಾಗಲಿ, ಇತರೆ ಅವರವರ ವಾಂಛಿತ ಸಿದ್ಧಿಗೋಸ್ಕರವಾಗಿ ಹೇಳಿದಂಥ ಹರಕೆಗಳೆಲ್ಲ ಇಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಹರಕೆ ಹೇಳಿದರೆ ಅದೆಲ್ಲ ದೇವರು ಆದಷ್ಟು ಶೀಘ್ರದಲ್ಲಿ ದೇವರು ನಮಗೆ ಅನುಗ್ರಹ ಮಾಡ್ತಾನೆ ಹೇಳುವಂತಹ ಒಂದು ಇತಿಹಾಸ ಇದೆ. ಹಾಗೆ ಈ ಕ್ಷೇತ್ರದಲ್ಲಿ ಕಂಬದ ಆಂಜನೇಯ ಇದ್ದಾನೆ. ಕಂಬದಲ್ಲಿ ಒಂದು ರೇಖಾಚಿತ್ರ ಇದ್ದಂಥ ಹನುಮಂತನ ಚಿತ್ರ ಅದು ಮುಂದಕ್ಕೆ ಬೆಳೆಯುತ್ತಾ ಪ್ರಸಕ್ತವಾಗಿಯೂ ಅದು ಬೆಳೆಯುತ್ತಾ ಇದೆ. ಅದೊಂದು ಈ ಕ್ಷೇತ್ರದ ಮಹಿಮೆ ಅಂತ ಹೇಳ್ಬೋದು. ಹಾಗೆ ಕಲ್ಲಿನಲ್ಲಿ ಆ ಕಂಬದ ಆಂಜನೇಯ ಬೆಳೆಯುತ್ತಾ ಭಕ್ತರೆಲ್ಲ ಇಷ್ಟಾರ್ಥವನ್ನು ಸಿದ್ಧಿಸುತ್ತಾನೆ ಹೇಳುವಂಥದ್ದು ಭಕ್ತರ ನಂಬಿಕೆ. ಈ ಕ್ಷೇತ್ರದಲ್ಲಿ ಮಕರ ಹುಣ್ಣಿಮೆಯಿಂದ ಹಿಡಿದು ಗೌಣೋತ್ಸವ ಹೇಳಿ 3 ರಾತ್ರಿ 4 ಹಗಲು ಉತ್ಸವವು ವಿಜೃಂಭಣೆಯಿಂದ ನಡೆಯುತ್ತದೆ. ಹಾಗೆ 2 ದಿನ ಮೂಡು ಸವಾರಿ ಹಾಗೆ ಪಡು ಸವಾರಿ ಹೇಳಿ ದೇವರು ಕಟ್ಟೆ ಪೂಜೆಗೆ ಹೋಗಿ ಕಟ್ಟೆ ಪೂಜೆಯಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾನೆ. ಹಾಗೆ ಕೆರೆ ಉತ್ಸವ ಹೇಳಿ ಈ ದೀಪೋತ್ಸವದಲ್ಲಿ ದ್ವಾದಶಿಯಂದು, ಕಾರ್ತಿಕ ಮಾಸದ ದ್ವಾದಶಿಯಂದು ಇಲ್ಲಿ ದೀಪೋತ್ಸವ ನಡೆಯುತ್ತದೆ. ಆ ದೀಪೋತ್ಸವದಲ್ಲಿ ದೇವರು ಕೆರೆಯಲ್ಲಿ ತೆಪ್ಪೋತ್ಸವ ಹೇಳಿ ಅದು ವಿಜೃಂಭಣೆಯಿಂದ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ. ಹಾಗೆ ಗ್ರಾಮಸ್ಥರಿಂದ ಮಾರಿ ಸಮಾರಾಧನೆ, ಹಾಗೆ ಹನುಮತ್ ಜಯಂತಿ ಹುಣ್ಣಿಮೆಯಂದು ಹನುಮತ್ ಜಯಂತಿ ನಡೆಯುತ್ತದೆ. ಆ ಹನುಮತ್ ಜಯಂತಿ ದಿನ ದೇವರಿಗೆ ರಂಗಪೂಜೆ ಹಾಗೆ ಅಖಂಡವಾಗಿ ಭಜನಾ ಮಂಗಲೋತ್ಸವ ಇದೆಲ್ಲ ಈ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಜಾತಿ ಕುಲ ಮತ ಧರ್ಮ ಭೇದ ಇಚ್ಚಿಯರೆಗ್ ಭಕ್ತರೇ ಗೌಜಿ ಉಂಡು ಅರೆನ ಸೇವೆಗ್ ಬಲೆಯೇ ಅರೆನ ಸೇವೆಗ್ ಬ್ರಹ್ಮಾಂಡದ ಕೋಟಿ ಜೀವರಾಶಿಗ ಅರೆನ ಆಶೀರ್ವಾದ ಮಾತ ತಾಲಗೋ ಬ್ರಹ್ಮಾಂಡದ ಕೋಟಿ ಜೀವರಾಶಿಗ್ ಅರೆನ ಆಶೀರ್ವಾದ ಮಾತ ಕಾಲಗು ಇಪ್ಪುಂಡು ಮಾತ ಕಾಲಗೋ ಭಕ್ತರೇ ಅರೆನ ಸೇವೆಗ ಬ್ರಹ್ಮಕಲಶೋತ್ಸವ ರಂಗ ಪೂಜೋತ್ಸವ ಬ್ರಹ್ಮಕಲಶೋತ್ಸವ ರಂಗ ಪೂಜೋತ್ಸವ ಕರಂಬಳ್ಳಿ ಸ್ವಾಮಿ ಶ್ರೀ ವೆಂಕಟರಮಣಗೆ ಭಜನೆ ಯಕ್ಷಗಾನ ಕಲಕಲಾವೂರು ಈ ಕಲಟ್ ನಮ ಸ್ವಾಮಿಗೆ ಪುದರುಂಡು ಜೋರು ಭಜನೆ ಯಕ್ಷಗಾನ ಕಲಕಲಾವೂರು ಈ ಕಲೆಟ ನಮ ಸ್ವಾಮಿಗ ಪುದರುಂಡು ಜೋರು ಕಂಬದ ಆಂಜನೇಯ ಈ ಸ್ವಾಮಿ ಒಟ್ಟುಡು ಗಣಪತೀಶ್ವರ ಮೆರೆನ ಮುಟ್ಟುಡು ಕಂಬದ ಆಂಜನೇಯ ಈ ಸ್ವಾಮಿ ಒಟ್ಟುಡು ಗಣಪತೀಶ್ವರ ಮೆರೆನ ಮುಟ್ಟುಡು ಮಾಲ ಕಟ್ಟುಡು ಬ್ರಹ್ಮಕಲಶೋತ್ಸವ ರಂಗ ಪೂಜೋತ್ಸವ ಬ್ರಹ್ಮಕಲಶೋತ್ಸವ ರಂಗ ಪೂಜೋತ್ಸವ ಕರಂಬಳ್ಳಿ ಸ್ವಾಮಿ ಶ್ರೀ ವೆಂಕಟರಮಣಗೆ ಚಂಡೇವಾದ್ಯ ತಾಳ ಮೇಳದ ಸುರಟೆ ಅರೆನು ಕೊಂಡಾಡುವೆರು ಬಾರಿ ಗರ್ದಡೆ ಚಂಡೆ ವಾದ್ಯ ತಾಳ ಮೇಳದ ಸ್ವರಟೆ ಅರೆನು ಕೊಂಡಾಡುವೆರ ಬಾರಿ ಗರ್ದಡೆ ಮಲ್ತಿನ ಮಾತ
ಪಾಪ ಕರ್ಮ ಮಾಜುಂಡು ಆಪದ್ ಬಾಂಧವ ಈ ಸ್ವಾಮಿ ದರ್ಶನಡು ನಮ ಜನ್ಮ ಪಾವನ ಏ ಒಂಜೇ ಶಬ್ದುಡೋ ಅವಯ ಶ್ರೀ ವೆಂಕಟರಮಣ ನಾಮಡೋ ಶ್ರೀ ವೆಂಕಟೇಶ್ವರ ನಾಮನೆ ಈಶ್ವರ ನಾಮನೆ ವೆಂಕಟೇಶ್ವರ ನಾಮನೆ ಶ್ರೀ ವೆಂಕಟರಮಣ ನಾಮನೆ ಬ್ರಹ್ಮಕಲಶೋತ್ಸವ ರಂಗ ಪೂಜೋತ್ಸವ ಬ್ರಹ್ಮಕಲಶೋತ್ಸವ ರಂಗ ಪೂಜೋತ್ಸವ ಕರಂಬಳಿ ಸ್ವಾಮಿ ಶ್ರೀ ವೆಂಕಟರಮಣಗೆ ನಮ್ಮ ಕ್ಷೇತ್ರದೊಡೆಯಗೆ ಬಲಣ್ಣ ಬಲೆ ಮಾತ ಸ್ವಾಮಿನ ಜೋಕುಲು ಮಾತ ಕರವಳಿ ತಿರುಮಲೇಶನ ಸುಗಿದು ನಲಿಪುಗಾರನ ಮಹಿಮೆ ಸಾರಗ ಮಾತ ಒಟ್ಟು ಸೇರಗ ಕರವಳಿ ತಿರುಮಲೇಶನ ಸುಗಿತು ನಲಿಪುಗಾರನ ಮಹಿಮೆ ಸಾರಗ ಮಾತ ಒಟ್ಟು ಸೇರಗ ಅರನ ಮಹಿಮೆ ಸಾರಗ ಮಾತ ಒಟ್ಟು ಸೇರಗ ತೂಲೆ ಉಡಲದ ಉಲೈ ಭಕ್ತಿದ ಈ ಕ್ಷೇತ್ರ ತುಳುವೆರೆ ನಾಡುದ ಕೇದಗೆ ಕಮ್ಮಿನ ಶಕ್ತಿದ ಈ ಕ್ಷೇತ್ರ ಉದಿತುಂಡು ತೂಲೆ ಉಡಲದ ಉಲೈ ಭಕ್ತಿದ ಈ ಕ್ಷೇತ್ರ ಉಡುಪಿ ಜಿಲ್ಲೆಯಲ್ಲಿಯೇ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ವೆಂಕಟರಮಣ ಕ್ಷೇತ್ರವೂ ಒಂದು. ಈ ಕ್ಷೇತ್ರದಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಡಿದ ಕೀರ್ತಿ ಕ್ಷೇತ್ರದ ಆಡಳಿತ ಮಂಡಳಿಗೆ ಸಲ್ಲುತ್ತದೆ. ದೇವಸ್ಥಾನದ ಎದುರು ವಿಶಾಲವಾದ ಪುಷ್ಕರಣಿಯನ್ನ ಕಾಣಬಹುದು. ದೇವಸ್ಥಾನದ ಬಲಬದಿಯಲ್ಲಿ ರಕ್ತೇಶ್ವರಿ ಗುಡಿ, ಶ್ರೀ ನಂದಿಕೇಶ್ವರ ಗುಡಿ, ಆದರೆ ದೇವಸ್ಥಾನದ ಹಿಂಬದಿಯಲ್ಲಿ ನಾಗಬನವನ್ನ ನೋಡಬಹುದು. ಉಡುವೆರೆ ನಾಡದ ಕೇದಗೆ ಕಮ್ಮಿನ ಶಕ್ತಿದ ಈ ಕ್ಷೇತ್ರ ವಿಧ ವಿಧ ಪೂಜೆಗೆ ಭಕ್ತಿದ ಭಜನೆಗೆ ಒಲಿವುನ ದೇವರಿಗೆ ವಿಧ ವಿಧ ಪೂಜೆಗೆ ಭಕ್ತಿದ ಭಜನೆಗೆ ಒಲಿವುನ ದೇವರಿಗೆ ಉದಿತಿಂಡು ತೂಲೆ ಉಡಲದ ಉಲೈ ಭಕ್ತಿದ ಈ ಕ್ಷೇತ್ರ ಶಿಲಾಮಯ ದೇವಸ್ಥಾನ ಒಳ ಪ್ರವೇಶಿಸಿದ್ರೆ ಕಂಬದ ಆಂಜನೇಯವನ್ನ ನೋಡಬಹುದು. ರೇಖೆಯಲ್ಲಿದ್ದ ಆಂಜನೇಯ ಇಂದು ಕಂಬದಲ್ಲಿಯೇ ಬೆಳೆಯುತ್ತಿರುವುದನ್ನು ಕಾಣಬಹುದಾಗಿದೆ. ಉಡುವೆರೆ ನಾಡದ ಕೇದಗೆ ಕಮ್ಮಿನ ಶಕ್ತಿದ ಈ ಕ್ಷೇತ್ರ ಗಣಪತಿ ಹಾಗೂ ಈಶ್ವರನ ಗುಣಿಯನ್ನ ಇಲ್ಲಿ ಕಾಣಬಹುದು. ಗರ್ಭಗುಡಿಯಲ್ಲಿ ಶ್ರೀ ವೆಂಕಟರಮಣ ದೇವರನ್ನ ನೋಡಬಹುದು. ಶ್ರೀದೇವಿ ಭೂದೇವಿ ಸಹಿತವಾದ ಶ್ರೀ ವೆಂಕಟರಮಣ ಕೇಳಿದ ವರವನ್ನ ಕೊಡುವ ದೇವರಾಗಿದ್ದಾನೆ. ಕರುಣೆದ ಮೂರ್ತಿ ಮಹಿಮೆದ ಕೀರ್ತಿ ಸಿರಿವರ ಕೊರುವರಿಯೇ ಕರುಣೆದ ಮೂರ್ತಿ ಮಹಿಮೆದ ಕೀರ್ತಿ ಸಿರಿವರ ಕೊರುವರಿಯೇ ಮನಸದ ಬೆಸರನ ಕರಿತದ ಗಂಧದ ಅಭಯನು ಕೊರುವರಿಯೇ ಮನಸದ ಬೆಸರನ ಕರಿತದ ಗಂಧದ ಅಭಯನು ಕೊರುವರಿಯೇ ಸಂಕಟ ಕರಿಪುನ ವೆಂಕಟರಮಣ ಸಂಕಟ ಕರಿಪುನ ವೆಂಕಟರಮಣ ಭಕ್ತಿಡೆ ಸುಗಿಪುವಯೇ
ಉದಿತುಂಡು ತೂಲೆ ಉಡಲದ ಉಲೈ ಭಕ್ತಿದ ಈ ಕ್ಷೇತ್ರ ರಮಣ ತುಳುವೆರೆ ನಾಡದ ಕೇದಗೆ ಕಮ್ಮೆನ ಶಕ್ತಿದ ಈ ಕ್ಷೇತ್ರ ರಮಣ ವಿಧ ವಿಧ ಪೂಜೆಗೆ ಭಕ್ತಿದ ಭಜನೆಗೆ ಒಲಿವುನ ದೇವರಿಗೆ ಉದಿತುಂಡು ತೂಲೆ ಉಡಲದ ಉಲೈ ಭಕ್ತಿದ ಈ ಕ್ಷೇತ್ರ ರಮಣ ತುಳುವೆರೆ ನಾಡದ ಕೇದಗೆ ಕಮ್ಮೆನ ಶಕ್ತಿದ ಈ ಕ್ಷೇತ್ರ ಮಹಾಗಣಪತಿ ಈಶ್ವರ ದೇವರ ನೆಲೆತಿನ ಈ ಕ್ಷೇತ್ರ ಮಹಾಗಣಪತಿ ಈಶ್ವರ ದೇವರ ನೆಲೆತಿನ ಈ ಕ್ಷೇತ್ರ ಕಂಬಡ ಬುಲೆದಿನ ಆಂಜನೇಯನ ಶಕ್ತಿದ ಈ ಕ್ಷೇತ್ರ ಕಂಬಡ ಬುಲೆದಿನ ಆಂಜನೇಯನ ಶಕ್ತಿದ ಈ ಕ್ಷೇತ್ರ ದೀಪದ ಉತ್ಸವ ಶ್ರೀರಥೋತ್ಸವ ದೀಪದ ಉತ್ಸವ ಶ್ರೀರಥೋತ್ಸವ ಜಳಕತೆ ಪೋತ್ಸವ ಉದಿತುಂಡು ತೂಲೆ ಉಡಲದ ಉಲೈ ಭಕ್ತಿದ ಈ ಕ್ಷೇತ್ರ ರಮಣ ತುಳುವೆರೆ ನಾಡದ ಕೇದಗೆ ಕಮ್ಮೆನ ಶಕ್ತಿದ ಈ ಕ್ಷೇತ್ರ ರಮಣ ಉದಿತುಂಡು ತೂಲೆ ಉಡಲದ ಉಲೈ ಭಕ್ತಿದ ಈ ಕ್ಷೇತ್ರ ರಮಣ ತುಳುವೆರೆ ನಾಡದ ಕೇದಗೆ ಕಮ್ಮೆನ ಶಕ್ತಿದ ಈ ಕ್ಷೇತ್ರ ರಮಣ ವಿಧ ವಿಧ ಪೂಜೆಗೆ ಭಕ್ತಿದ ಭಜನೆಗೆ ಒಲಿವುನ ದೇವರಿಗೆ ವಿಧ ವಿಧ ಪೂಜೆಗೆ ಭಕ್ತಿದ ಭಜನೆಗೆ ಒಲಿವುನ ದೇವರಿಗೆ ಉದಿತುಂಡು ತೂಲೆ ಉಡಲದ ಉಲೈ ಭಕ್ತಿದ ಈ ಕ್ಷೇತ್ರ ರಮಣ ತುಳುವೆರೆ ನಾಡದ ಕೇದಗೆ ಕಮ್ಮೆನ ಶಕ್ತಿದ ಈ ಕ್ಷೇತ್ರ ಊರ ಪರವೂರ ಭಕ್ತರು ಕ್ಷೇತ್ರದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಹರಕೆಯನ್ನ ದೇವರಿಗೆ ಸಲ್ಲಿಸುತ್ತಾರೆ. ನಂಬಿ ಬಂದ ಭಕ್ತರನ್ನು ಕೈಬಿಡದ ದೇವರು ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವರು. ಉದಯದೊಳೆತ್ತೋ ನಿತ್ಯವ ಮನದಿ ಗೋವಿಂದ ನಾಮವ ಸ್ಮರಿಸೋಣ. ನಿತ್ಯ ಕರ್ಮವ ಮುಗಿಸುವ ಮೊದಲು ಗೋವಿಂದ ಗೋವಿಂದ ಎನ್ನೋಣ. ವೆಂಕಟರಮಣನ ಪಾದವ ನೆನೆದು ಗೋವಿಂದ ನಾಮವ ಸ್ಮರಿಸೋಣ. ತಿರುಮಲೆ ವಾಸನ ಕೃಪೆಯನ್ನು ಬೇಡಿ ಗೋವಿಂದ ಗೋವಿಂದ ಎನ್ನೋಣ.
ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.